ವೆನಿಸ್ನಲ್ಲಿ ಮೂಡಿ ಗೋವಾಕ್ಕೆ ಅಂಟಿ ಬೆಂಗಳೂರು ಆದ ಚಿತ್ರೋತ್ಸವ. ಇಂದಿನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದೀಕ್ಷಾ ಬಂಗೇರ. ಚಲನಚಿತ್ರ ಕ್ಷೇತ್ರವು ಇಂದು ಬಹುತೇಕ ಕಪ್ಪು ಹಣ ಮತ್ತು ಬದ್ಧತೆ, ಅರ್ಹತೆ ಇಲ್ಲದವರಾಗುತ್ತಿದೆ. ಅದೇಕೆ ನೋಡೋಣವೇ? ಚಲನಚಿತ್ರೋತ್ಸವಗಳು ಕಳೆದ ಶತಮಾನದಲ್ಲಿ ತುಂಬಾ ಪ್ರಾಮುಖ್ಯತೆಯೊಡನೆ ಸಾಕಷ್ಟು ಸುದ್ದಿ ಭರಾಟೆಯೊಡನೆ ನಡೆಯುತ್ತಿದ್ದವು. ಅದರಲ್ಲಿ ರಾಜಕೀಯ ಒಳತೋಟೆ ಇರಲಿಲ್ಲ ಎಂದು ಹೇಳುವುದು ಸಾಧ್ಯವಿಲ್ಲ. ಈಗೆಲ್ಲ ಚಲನಚಿತ್ರೋತ್ಸವಗಳು ಕಾಟಾಚಾರಕ್ಕೆ ಎಂಬಂತೆ ನಡೆಯುತ್ತವೆ. ವಿವಾದಗಳು ಅದರ ಹಿಂದೆ ಇರುತ್ತವೆ. ಆ ಕಾಲದಲ್ಲಿ ಚಿತ್ರರಂಗಕ್ಕೆ ಸೇವೆ ಸಲ್ಲಿಸಿದವರ ಸಂಖ್ಯೆ ಕಡಿಮೆ ಇದ್ದುದರಿಂದ ಅವರಿಗೆಲ್ಲ ಆಹ್ವಾನ ಕೊಡುವುದು, ಅಚ್ಚುಕಟ್ಟಾಗಿ ಚಿತ್ರೋತ್ಸವ ನಡೆಸುವುದು ಕಷ್ಟದ ವಿಷಯವಾಗಿರಲಿಲ್ಲ. ಅಲ್ಲದೆ ಚಲನಚಿತ್ರಗಳ ಸಂಖ್ಯೆಯು ಕಡಿಮೆ ಇದ್ದುದರಿಂದ ಕೆಲವು ವಿಭಾಗಗಳಲ್ಲಿನ ಆಯ್ಕೆಯನ್ನು ಕಗ್ಗಂಟಿನದಾಗಿರಲಿಲ್ಲ. ಈಗ ಚಿತ್ರರಂಗವೊಂದು ಸಾಕಾರವಾಗಿದೆ. ಅಲ್ಲಿ ಎಷ್ಟು ಜನ ತೊಡಗಿಕೊಂಡಿದ್ದಾರೆಂದು ಆ ರಂಗದಲ್ಲಿ ಇರುವವರಿಗೆ ಗೊತ್ತಿಲ್ಲ. ಕನ್ನಡದಂತಹ ಸೀಮಿತ ಮಾರುಕಟ್ಟೆಯ ಚಿತ್ರರಂಗದಲ್ಲಿ ವಾರದಲ್ಲಿ 10 ಸಿನಿಮಾಗಳು ಬಿಡುಗಡೆಯಾಗುತ್ತವೆ ಎಂದರೆ ಅದಕ್ಕೆ ಲಂಗು ಲಗಾಮಿಲ್ಲ. ಅದರ ಹೆಸರುಗಳು ತಿಳಿಯುವುದಿಲ್ಲ, ತಿಳಿದರೂ ನೆನಪುಳಿಯುವುದಿಲ್ಲ. ಈ ಸಿನಿಮಾ ಕಾಡಿನಲ್ಲಿ ಚಿತ್ರೋತ್ಸವಕ್ಕೆ ಕೆಲವನ್ನ ಆಯ್ಕೆ ಮಾಡುವುದೆಂದರೆ ಹಲವರ ಹುಬ್ಬೇರಿಸಿಕೊಳ್ಳುವಿಕೆಯನ್ನ ಎದುರಿಸದೆ ಬೇರೆ ದಾರಿಯಲ್ಲ. ಇನ್ನೊಂದು ಎಂದರೆ, ಒಂದು ಕಾಲದಲ್ಲಿ ಪ್ರಖ್ಯಾತನಿದ್ದ ಒಬ್ಬ ವ್ಯಕ್ತಿ ಕಾಲಾನಂತರ ಬಿದ್ದು ಹೋಗಿರುತ್ತಾನೆ. ಇಂತಿರಲು ಈಗೆಲ್ಲ ಚಿತ್ರೋತ್ಸವಕ್ಕೆ ಅಸಂಬಂಧಿತ ಎಲ್ಲರಿಗೂ ಆಹ್ವಾನ ಕೊಡುವುದು ಕೂಡ ಸಾಧ್ಯವಿಲ್ಲ. ಚಿತ್ರೋತ್ಸವವನ್ನ ಚಲನಚಿತ್ರರಂಗದವರು ನಮ್ಮದೇ ಕಾರ್ಯಕ್ರಮ ಎಂದು ಹಿಂದೆ ತಿಳಿದವರಿದ್ರು. ಈಗೆಲ್ಲ ಹಾಗೆ ತಿಳಿದವರು ಕಡಿಮೆ. ಹಾಗೆ ತಿಳಿಯದವರಿಗೆ ಅಸಮಾಧಾನ ಇಲ್ಲದಂತೆ ಚಿತ್ರೋತ್ಸವ ನಡೆಸುವುದು ಕಷ್ಟ. ಸದ್ಯ ಕರ್ನಾಟಕ ಚಲನಚಿತ್ರ ಅಕಾಡೆಮಿಯ ಅಧ್ಯಕ್ಷರಾಗಿರುವ ಸಾಧು ಕೋಕಿಲ ಅಲ್ಪಸಂಖ್ಯಾತ ವರ್ಗಕ್ಕೆ ಸೇರಿದವರು. ಅದು ಕೆಲವರಿಗೆ ಹಿಡಿಸಿಲ್ಲ. ಸಾಧು ಕೋಕಿಲ ನಡಾರ್ ಕ್ರಿಶ್ಚಿಯನ್ ಸಮುದಾಯಕ್ಕೆ ಸೇರಿದವರು. ಇನ್ನು ರಾಜ್ಯದಲ್ಲಿ ಪ್ರಮುಖ ಆಡಳಿತ ಚುಕ್ಕಾಣಿ ಹಿಡಿದಿರುವವರಲ್ಲಿ ಒಬ್ಬರಾದ ಡಿಕೆ ಶಿವಕುಮಾರ್ ಅವರು ಚಿತ್ರರಂಗದ ನಟ್ಟು ಬೋಲ್ಟು ಬಿಗಿ ಮಾಡಬೇಕು ಎಂದುದು ಮೇಲ್ನೋಟಕ್ಕೆ ಕಠಿಣ ಮಾತು ಇಲ್ಲವೇ ಲಘು ವಿಚಾರ ಎಂದುಕೊಳ್ಳುವಂತಿಲ್ಲ. ನಮ್ಮ ನೀರು ನಮ್ಮ ಹಕ್ಕು ಅಂತ ಪಾದಯಾತ್ರೆ ಮಾಡಿದ್ರು ಕಷ್ಟ ಕಾಲದಲ್ಲಿ ಬೆಂಗಳೂರು ನೀರಿಗೋಸ್ಕರ. ನಾನು ಸಿದ್ದರಾಮಯ್ಯನವರು ಎಲ್ಲ ಸೇರಿ 150 ಕಿಲೋಮೀಟರ್ ನಡೆದು. ಕೋವಿಡ್ ಸಂದರ್ಭ ನಮ್ಮ ಸ್ವಂತಕ್ಕೆ ನಾವು ನಡೀಲಿಲ್ಲ, ಆದ್ರೆ ರಾಜ್ಯದ ಹಿತಕ್ಕೆ ನಾವು ನಡೆದು. ಸಾಧು ಕೋಕಿಲ ಮತ್ತು ವಿಜಿ ಇಬ್ಬರು ಬಿಟ್ರೆ ಯಾರು ಪಾರ್ಟಿಸಿಪೇಟ್ ಮಾಡಲಿಲ್ಲ. ನೀವು ಅಸೋಸಿಯೇಷನ್ ಬಂದಿರಿ. ನೀವು ಇವತ್ತು ಕಾರ್ಯಕ್ರಮ ಪಾಪ ಒಂದು 10 ಜನ ಮಾತ್ರ ನೀವು ಪ್ರಾಮಿನೆಂಟ್ ಅವ್ರು ಕಾಣ್ತಾ ಇದ್ರಿ. ಇದೇನು ಸಿದ್ದರಾಮಯ್ಯವ್ರ ಮನೆ ಪ್ರೋಗ್ರಾಮ್ ಅಲ್ಲ, ಡಿ ಕೆ ಶಿವಕುಮಾರ್ ಮನೆ ಪ್ರೋಗ್ರಾಮ್ ಅಲ್ಲ, ಇಲ್ಲ ಅಂದ್ರೆ ಕಿಶೋರ್ದಲ್ಲ, ಸಾಧು ಕೋಕಿಲ್ ಪ್ರೋಗ್ರಾಮ್ ಅಲ್ಲ. ಇದು ಇಂಡಸ್ಟ್ರಿ ಪ್ರೋಗ್ರಾಮ್. ಇದು ಈ ಇಂಡಸ್ಟ್ರಿ ಪ್ರೋಗ್ರಾಮ್ಗೆ ಆಕ್ಟರ್ಗಳು, ಪ್ರೊಡ್ಯೂಸರು, ಡೈರೆಕ್ಟರ್ಗಳು, ಕಲಾವಿದರು ಬರಲಿಲ್ಲ ಅಂತಂದ್ರೆ ಯಾರು ಬರ್ತಾರೆ? ನಂದು ವಾರ್ನಿಂಗ್ ಅಂತ ಇರಲಿ, ರಿಕ್ವೆಸ್ಟ್ ಅಂತ ಇರಲಿ, ಇಟ್ ಇಸ್ ನಾಟ್ ಮೈ ಪ್ರೋಗ್ರಾಮ್. ನನ್ನ ಕಾರ್ಯಕ್ರಮ ಅಲ್ಲ ಇದು, ನಿಮ್ ಕಾರ್ಯಕ್ರಮ. ಹೇಮಾ ಚೌಧರಿ ಪಾಪ ಅವ್ರು ಬಂದು ಕೂತಿದ್ದಾರೆ. ಅವ್ರ ಯಾಕೆಂದ್ರೆ ಬರೀ ಒಂದು 25 ಜನಕ್ಕೆ ಸಿನಿಮಾ ಬೇಕಾಗಿರೋದು. 20 ನಾವು ಯಾವ್ದಾರ ಸಂದರ್ಭದಲ್ಲಿ ಯಾವ್ದಾರ ಒಬ್ರು ಹೀಗೆ ಫಿಲಮ್ ಏನಾದ್ರು ಇಲ್ಲೆಲ್ಲ ತೆಗಿತಾವ್ರೆ ಅಂತಂದ್ರೆ ಯಾರು ಸರ್ಕಾರಕ್ಕೆ ಕೋಪರೇಟ್ ಮಾಡಲ್ಲ. ಅಲ್ಲಿ ಪರ್ಮಿಷನ್ ಕೊಡ್ಬೇಡ ಅಂದ್ರೆ ಥಿಯೇಟರ್ ಸಿನಿಮಾನೇ ನಡೆಯಲ್ಲ, ಒಂದು ಶೂಟಿಂಗೇ ನಡೆಯಲ್ಲಪ್ಪ. ನಮಗೂ ಗೊತ್ತಿದೆ ಎಲ್ಲ, ಯಾರ್ಯಾರು ಎಲ್ಲೆಲ್ಲಿ ನಟ್ಟು ಮಾಡ್ಬೇಕು ಕೂಡ ನನಗೆ ಹೋದೆ. ಬಟ್ ಸ್ವಲ್ಪ ತಿಳ್ಕೊಡಿ. ಈಗ ಬರುವ ಚಿತ್ರಸಂಖ್ಯೆ, ಅರೆಬೆಂದ ಕತೆ, ಚಿತ್ರರಂಗದ ಅಪಕ್ವ ವಾತಾವರಣವು ಖಂಡಿತವಾಗಿ ನಟ್ಟು ಬೋಲ್ಟು ಗಟ್ಟಿ ಮಾಡಬೇಕಾದ ವಿಚಾರವಾಗಿದೆ. ಇಂದಿನ ಚಿತ್ರರಂಗದಲ್ಲಿ ಪಕ್ವತೆಯವರ ಪ್ರಮಾಣ 50%ಕ್ಕಿಂತಲೂ ಕಡಿಮೆ ಎನ್ನುವುದರ ಮೇಲೆ ನಟ್ಟು ಬೋಲ್ಟು ಎಷ್ಟರ ಮಟ್ಟಿಗೆ ಟೈಟ್ ಆಗಬೇಕು ಎಂದು ಆಲೋಚಿಸಿದ್ರೆ ವಿವೇಚನೆಗೀಡಾಗಬೇಕಾಗ್ತದೆ. ಎಲ್ಲ ಕ್ಷೇತ್ರಗಳಲ್ಲಿ ಪಕ್ಷಪಾತ, ಭಾರತದಲ್ಲಿ ಜಾತೀಯತೆ ಇರುವಂತೆಯೇ ಚಿತ್ರರಂಗದಲ್ಲೂ ಇದೆ. ಒಂದು ಕಾಲದಲ್ಲಿ ಸಿರಿವಂತ ವ್ಯಾಪಾರಿಗಳು ಸಿನಿಮಾ ನಿರ್ಮಿಸಿದ್ರು. ಮುಂದೆ ಕಾಫಿ ತೋಟ ಇರುವವರು, ಉದ್ಯಮಿಗಳು ಚಿತ್ರ ತೆಗೆದರು. ಆಮೇಲೆ ಚಿತ್ರರಂಗದಲ್ಲಿರುವವರೇ ನಿರ್ಮಾಪಕರುಗಳಾದ್ರು. ಆ ಬಳಿಕ ರಿಯಲ್ ಎಸ್ಟೇಟ್ ಹಣ ಚಿತ್ರ ನಿರ್ಮಾಣಕ್ಕೆ ಹರಿದು ಬಂತು. ಅದಾದ ಮೇಲೆ ಈಗ ನಾನಾ ಮೂಲೆಯ ಕಪ್ಪು ಹಣ ಬರುತ್ತಿದ್ದು ಅದು ಒಂದೆರಡು ವರ್ಗವನ್ನ ಪೋಷಿಸುತ್ತಿರುವುದು ಕಂಡುಬರುತ್ತಿದೆ. ಇನ್ನು ಒಂದು ವಿಶೇಷವೆಂದರೆ, ಒಂದು ಕಾಲದಲ್ಲಿ ಧನಿಕರು ತಮ್ಮ ಚಿತ್ರಪಟ ಇಲ್ಲವೇ ಫೋಟೋ ತೆಗೆದಿಡುವಂತೆ ಹಣ ಇರುವವರು ಇಂದು ತಮ್ಮದೊಂದು ಸಿನಿಮಾ ತಯಾರಿಸಿ ಕಂಪ್ಯೂಟರ್ನಲ್ಲಿ ಹಾಕಿ ಇಟ್ಟಿರುತ್ತಾರೆ. ಪ್ರವಾಸೋದ್ಯಮ ಹಾಗೂ ಆರ್ಥಿಕ ನೋಟದಿಂದಲೂ
ಚಿತ್ರೋತ್ಸವಗಳು ಪ್ರಬಲವಾದರು ಈಗೀಗ ಆ ಮಹತ್ವಗಳು ಇಳಿವಣಿಗೆಯಲ್ಲಿರುವುದು ಏಕೆ ಎಂಬ ರಹಸ್ಯವನ್ನ ನೋಡೋಣ. ಅದು ಸರಿ, ಚಲನಚಿತ್ರೋತ್ಸವ ಏಕೆ ಬೇಕು, ಅದರ ಮಹತ್ವವೇನು, ಭವಿಷ್ಯದ ಸಿನಿಮಾ ಲೋಕದಲ್ಲಿ ಈಡುಗೊಳ್ಳುವವರೆಗೆ ಸ್ಫೂರ್ತಿ ನೀಡಲು ಹಾಗೂ ಪಳಂಪೋಕು ಸಂವಹನಕ್ಕಾಗಿ ಚಿತ್ರೋತ್ಸವಗಳನ್ನು ನಡೆಸಲಾಗುತ್ತಿದೆ. ಅಲ್ಲದೆ ಚಿತ್ರೋತ್ಸವಗಳು ಆಯಾ ಪ್ರದೇಶದ ವ್ಯಾಪಾರೋದ್ಯಮ, ಹಣಕಾಸು ಹಾಗೂ ಪ್ರವಾಸೋದ್ಯಮಕ್ಕೂ ಸಾಧಕವಾಗಿರುತ್ತವೆ. ಯಾವ ಕಾಲದಲ್ಲಿ ಯಾವ ರೀತಿಯ ವಾತಾವರಣ ಇತ್ತು, ಯಾರೆಲ್ಲ ಚಿತ್ರರಂಗದಲ್ಲಿ ಖ್ಯಾತರಿದ್ರು, ಯಾವ ಹೊರಳಿನ ಚಿತ್ರಗಳು ಬಂದವು ಎಂಬುದು ಚಿತ್ರೋತ್ಸವದಿಂದ ದಾಖಲಾಗುತ್ತದೆ. ಅದೆಲ್ಲವೂ ಮುದ್ರಿತವಾಗಿ ದಾಖಲೆಗೆ ಸೇರುತ್ತವೆ. ಈಗೀಗ ಡಿಜಿಟಲ್ ಮಾಧ್ಯಮದಲ್ಲೂ ಚಿತ್ರೋತ್ಸವದ ಪ್ರತಿಯೊಂದು ಕೂಡ ದಾಖಲೆ ಕಾಣುತ್ತದೆ. ವೆನಿಸ್ ಚಿತ್ರೋತ್ಸವ ತುಂಬ ಹಳೆಯದು. ಚಿತ್ರೋತ್ಸವಗಳಿಗೆ ಸಂಬಂಧಿಸಿದಂತೆ ಬಿಗ್ 5 ಎಂಬುದು ಲೋಕದ ಅತಿ ಪ್ರಸಿದ್ಧ. ಅವು ಅತಿ ದೊಡ್ಡ ಹಾಗೂ ಅತಿ ರಂಗಿನ ಚಿತ್ರೋತ್ಸವಗಳಾಗಿವೆ. ವೆನಿಸ್, ಕ್ಯಾನಿಸ್, ಬರ್ಲಿನ್, ಟೊರೆಂಟೊ, ಸಂಡಾನ್ಸ್ ಬಿಗ್ 5 ಎನಿಸಿವೆ. ಅವುಗಳಲ್ಲಿ ಮೊದಲ 3 ತುಂಬ ಹಳೆಯವು ಹಾಗೂ ಆರಂಭದಲ್ಲಿ ಬಿಗ್ 3 ಎನಿಸಿದ್ದವು. ಕಥೆಯ ಚಿತ್ರಗಳಲ್ಲದೆ ಸಾಕ್ಷ್ಯಚಿತ್ರ ಎಂದೆಲ್ಲ ಬೇರೆ ಬೇರೆ ವಿಭಾಗಗಳೆಲ್ಲ ಒಳಗೊಂಡು ಚಿತ್ರೋತ್ಸವಗಳು ನಡೆಯುತ್ತವೆ. ಪ್ರತಿಯೊಂದು ಚಿತ್ರೋತ್ಸವವೂ ಕೂಡ ಸ್ಪರ್ಧಾತ್ಮಕ ಹಾಗೂ ಸ್ಪರ್ಧಾತ್ಮಕವಲ್ಲದ ಎಂದು 2 ಮೋನೆಗಳದ್ದಾಗಿ ನಡೆಯುತ್ತಿವೆ. ಸ್ಪರ್ಧಾತ್ಮಕ ವಿಭಾಗದವು ತೀರ್ಪುಗಾರರಿಂದ ನೋಡಲ್ಪಟ್ಟು ನಾನಾ ವಿಭಾಗದಲ್ಲಿ ಒಡ್ಡಿಕೊಂಡು ಪ್ರಶಸ್ತಿಗಳನ್ನು ಪಡೆಯುತ್ತವೆ. ಸ್ಪರ್ಧಾತ್ಮಕ ವಿಭಾಗದಲ್ಲಿ ಇಲ್ಲದವು ಪ್ರೇಕ್ಷಕರಿಗೆ ಚಿತ್ರೋತ್ಸವ ನಡೆಯುವ ಊರಿನ ಕೆಲವೊಂದು ಚಿತ್ರಮಂದಿರಗಳಲ್ಲಿ ಟಿಕೆಟಿಗೆ ಪ್ರದರ್ಶನ ಕಾಣುತ್ತವೆ. ವೆನಿಸ್ ಚಲನಚಿತ್ರೋತ್ಸವವು 1932ರಲ್ಲಿ ಆರಂಭವಾಗಿದೆ. ಆದ್ದರಿಂದ ಯುರೋಪಿಯನ್ ಮೇನ್ಲ್ಯಾಂಡ್ ಬ್ರಿಟನ್ ಚಿತ್ರೋತ್ಸವಗಳು ಎಂದು ಪ್ರತ್ಯೇಕವಾಗಿ ಕೆಲವು ನಡೆಯುತ್ತವೆ. ಆಸ್ಟ್ರೇಲಿಯಾದಲ್ಲಿ ಮೆಲ್ಬೋರ್ನ್ ಮತ್ತು ಸಿಡ್ನಿ ಫಿಲಂ ಫೆಸ್ಟಿವಲ್ಗಳು ನಡೆಯುತ್ತವೆ. ಈ ರೀತಿ ಜಗತ್ತಿನ ಎಲ್ಲ ದೇಶಗಳಲ್ಲೂ ಈಗೆಲ್ಲ ಚಿತ್ರೋತ್ಸವಗಳು ನಡೆಯುತ್ತವೆ. ಅಮೆರಿಕ ಖಂಡದಲ್ಲಿ ಎರ್ಕಟನ್ನಿಂದ 16 ಚಿತ್ರೋತ್ಸವಗಳು ನಡೆಯುತ್ತವೆ. ಕೊಲಂಬಸ್ ವಿಡಿಯೋ ಫೆಸ್ಟಿವಲ್ ಕೂಡ ನಡೆಯುತ್ತವೆ. ಈಗ ಲೋಕದೆಲ್ಲೆಡೆ 1000ಕ್ಕೂ ಹೆಚ್ಚು ಫಿಲಂ ಫೆಸ್ಟಿವಲ್ಗಳು ನಡೆಯುತ್ತವೆ ಎಂದರೆ ಇದರ ಅಗಾಧತೆ ತಿಳಿಯಬಹುದು. ಇಂಟರ್ನ್ಯಾಷನಲ್ ಫಿಲಂ ಫೆಸ್ಟಿವಲ್ ಆಫ್ ಇಂಡಿಯಾ ಭಾರತದಲ್ಲಿ ನಡೆಯುವ ಅತಿ ದೊಡ್ಡ ಚಿತ್ರೋತ್ಸವವಾಗಿದೆ. ಮೊದಲ ಇಫ್ಫಿ ಚಲನಚಿತ್ರೋತ್ಸವವು 1952ರಲ್ಲಿ ಮುಂಬೈಯಲ್ಲಿ ನಡೆಯುವುದರೊಂದಿಗೆ ಆರಂಭವಾಯಿತು. ಪ್ರಧಾನಿ ನೆಹರು ಅವರೇ ಉದ್ಘಾಟಿಸಿದ್ರು. ಅನಂತರ ದೇಶದ ಎಲ್ಲ ಪ್ರಮುಖ ನಗರಗಳಲ್ಲಿಯೂ ಅದು ನಡೆದಿದೆ. ಸರ್ಕಾರದ ಸುದ್ದಿ ಇಲಾಖೆ ಹಾಗೂ ರಾಷ್ಟ್ರೀಯ ಚಿತ್ರ ಅಭಿವೃದ್ಧಿ ನಿಗಮವು ನಡೆಸುವುದರಿಂದ ಇದರಲ್ಲಿ ರಾಜಕೀಯವನ್ನ ಹಲವರು ಸಾಕಷ್ಟು ಬಾರಿ ಗುರುತಿಸಿದ್ದಾರೆ. ಮೊದಲ ಇಫ್ಫಿ ಚಿತ್ರೋತ್ಸವಗಳಲ್ಲಿ 23 ದೇಶಗಳು ಭಾಗವಹಿಸಿದ್ದವು. ಅದು ಹೆಚ್ಚಾದಂತೆ ಕೆಲವು ತಡೆಮೆಗಳನ್ನು ಅರ್ಹತೆಯ ಮೇಲೆ ಗೊತ್ತು ಮಾಡಲಾಗಿದೆ. 35ನೇ ಇಫ್ಫಿ ಚಿತ್ರೋತ್ಸವದ ಬಳಿಕ ಇದು ನಿರಂತರವಾಗಿ ಗೋವಾದಲ್ಲಿ ನಡೆಯುತ್ತಿದೆ. 2024ರ 55ನೇ ಇಫ್ಫಿ ಚಲನಚಿತ್ರೋತ್ಸವವೂ ಸಹ ಗೋವಾದಲ್ಲೇ ನಡೆಯಿತು. ನಮ್ಮ ರಾಜ್ಯಗಳಲ್ಲಿ ಅದರಲ್ಲೂ ಸಾಕಷ್ಟು ಸಿನಿಮಾಗಳು ತಯಾರಾಗುವ ಭಾಷಾ ವಲಯಗಳಲ್ಲೆಲ್ಲ ಚಲನಚಿತ್ರೋತ್ಸವಗಳು ನಡೆಯುತ್ತವೆ. BIFF ಬೆಂಗಳೂರು ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವವು ಕನ್ನಡ ಚಿತ್ರ ಕೇಂದ್ರಿತವಾಗಿ ನಡೆಯುತ್ತಿದೆ. ಇತ್ತೀಚೆಗೆ 16ನೇ ಬೆಂಗಳೂರು ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವವು ನಡೆಯಿತು. ಈಗೀಗ ಚಲನಚಿತ್ರಗಳ ಗುಣಮಟ್ಟವೇ ಗೊಂದಲದಕ್ಕಿರುವುದಾಗಿ ಚಲನಚಿತ್ರೋತ್ಸವಗಳು ಕೂಡ ಗೊಂದಲವಿಲ್ಲದೆ ನಡೆಯುವುದು ಸಾಧ್ಯವಿಲ್ಲ ಎಂಬುದೇ ದಿಟ. ಚಲನಚಿತ್ರಗಳು ಇಂದೆಲ್ಲ ಜನರ ಮೇಲೆ ಪ್ರಭಾವ ಬೀರುವ ಪ್ರಮಾಣಗಳು 50% ಕೆಳಗೆ ಇಳಿದಿದೆ. ಕಲೆಗೆಂಬುದಕ್ಕಿಂತ ತೆವಲಿಗಾಗಿ ಚಿತ್ರ ತಯಾರಿಕೆಗೆ ಇಳಿದವರ ಪ್ರಮಾಣವು ಅರ್ಧಕ್ಕೂ ಹೆಚ್ಚಾಗಿರುವುದು ವಿಷಾದನೀಯ ಎನ್ನುತ್ತಾ ವೆನಿಸ್ನಲ್ಲಿ ಮೂಡಿ ಗೋವಾಕ್ಕೆ ಅಂಟಿ ಬೆಂಗಳೂರು ಆದ ಚಿತ್ರೋತ್ಸವ ಇಂದಿನ ವಿಶೇಷ ಕಾರ್ಯಕ್ರಮದಿಂದ ಹೊರಗಾಗುವ ನಮಸ್ಕಾರ. ಇದು ಈ ಹೊತ್ತಿನ ಪ್ರಮುಖ ಸುದ್ದಿ. ನಿರಂತರ ಸುದ್ದಿ ಮತ್ತು ಮನೋರಂಜನೆಗಾಗಿ V4 ನ್ಯೂಸ್ನ ಫೇಸ್ಬುಕ್ ಪೇಜ್ನ ಫಾಲೋ ಮಾಡಿ ಹಾಗೂ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.